ನಡೆದಂಥ ಘಟನೆ ಬಗ್ಗೆ ನಾವು ಪುತ್ತೂರು ತಾಲೂಕು ಮುಸ್ಲಿಮ್ಸ್ ಒಕ್ಕೂಟದ ವತಿಯಿಂದ ಒಂದು ತುರ್ತು ಸಭೆಯನ್ನು ಕರೆದಿದ್ದೇವೆ. ತುರ್ತು ಸಭೆಯಲ್ಲಿ ಬಂದು ನಾವು ಸ್ಟೇಷನಿಗೆ ಹೋಗಿ ಅಧಿಕಾರಿಗಳನ್ನು ಮೀಟ್ ಮಾಡಿ ಅವರ ಮೇಲೆ FIR ದಾಖಲಿಸಬೇಕು, ತಕ್ಷಣ ಅವರನ್ನು ಬಂಧಿಸಬೇಕೆಂಬ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ತಕ್ಷಣ ಕಾನೂನು ಯಾವ ರೀತಿ ಇದೆ, ವಿದ್ಯಾರ್ಥಿ ಆದ ಕಾರಣ ತಕ್ಷಣ ನಾವು ಕಾನೂನು ರೀತಿಯಲ್ಲಿ ಅವರ ಮೇಲೆ FIR ಮಾಡ್ತೇವೆ, ಅವನು ಶೀಘ್ರ ಬಂಧಿಸ್ತೇವೆ. ಇನ್ನು ಇಂಥ ಘಟನೆ ಮರುಕಳಿಸಬಾರ್ದು, ಇದಕ್ಕೆ ಆಸ್ಪದ ಕೊಡುವುದಿಲ್ಲ ಎಂಬ ಭರವಸೆಯನ್ನು ಕೂಡ ಅಧಿಕಾರಿಗಳು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಷಣ ಒಂದು ಎಲ್ಲರನ್ನು ಸೇರಿಸಿ ಒಂದು ಸಭೆಯನ್ನು ಜೂನಿಯರ್ ಕಾಲೇಜಲ್ಲಿ ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ನಮಗೆ ಹೇಳಿದ್ದಾರೆ. ಆದ ಕಾರಣ ನಾವು ಅವರು ಕಾನೂನಾತ್ಮಕವಾಗಿ ಏನು ಮಾಡ್ತಾರೆ ಎಂಬುದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಬೇಕಾದಂಥ ಕಾನೂನಾತ್ಮಕವಾಗಿ ನಾವು ಅದನ್ನು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ. ಎಲ್ಲ ಕಾಲೇಜುಗಳು ಇಂಥ ಘಟನೆ ನಡೆಯುತ್ತಿತ್ತು. ಮತ್ತು ತದನಂತರ ನಾವು ಹೋರಾಟ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡಿ ಅದು ನಿಂತಿದೆ, ಇನ್ನೂ ಶುರುವಾಗಿದೆ. ಅದು ಆಗಬಾರ್ದು. ಇದರ ಹಿಂದೆ ಕೆಲವು ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ. ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ. ಫ್ಯೂಚರಲ್ಲಿ ಅವರ ಭವಿಷ್ಯ ಹಾಳಾಗ್ತದೆ. ಅವರು ಕಲಿತ ನಂತರ ಜಾಬಿಗೆ ಹೋಗಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಈ ದೃಷ್ಟಿಯಲ್ಲಿ ಅದು ಇನ್ನೂ ಆಗಬಾರ್ದೆಂಬ ಮನವಿಯನ್ನು ಕೂಡ ನಾವು ಇಲಾಖೆಗೆ ಕೊಟ್ಟಿದ್ದೇವೆ. ಅವರಿಗೆ ಸೂಕ್ತವಾದ ಸ್ಪಂದನವನ್ನು ಅಧಿಕಾರಿಗಳು ನಮ್ಗೆ ಕೊಟ್ಟಿದ್ದಾರೆ. ಇನ್ಸಿಡೆಂಟ್ ಆಯ್ತಲ್ಲ, ಯಾರಿಗೂ ನಾಲೆಜ್, ಯಾಕಂದರೆ ನಮ್ಮ ಒಂದು ಹುಡುಗನಿಗೆ ಯಾಕಂದರೆ ನಾವು ಬೇರೆ FIR ಅಟ್ಲೀಸ್ಟ್ ಆಗಲಿಲ್ಲ ಮೇಡಮ್. ಶಾಂತಿಯಾಗಿ ಬಂದಿದೆ. ಒಂದು ವಿಚಾರ ಅಂತ ಹೇಳಿದರೆ, ಸರ್ಕಾರಿ ಕಾಲೇಜಲ್ಲಿ ಅಲ್ಲಿ ಹೊಡೆದ ಕನ್ನಡಿ ಆಯ್ತು, ಎರಡು ಭಾಗ ಆಯಿತು, ಹೌದಲ್ಲ? ಅಲ್ಲಿ ತಗೊಂಡು ಹೋಗೋದಂಥ ಆ ಒಂದು SDM ಅದರ ಯಾರು ಅಧ್ಯಕ್ಷರಿದ್ದಾರೆ ಅವರು ಇಲ್ಲಿ ಸಂಘ ಪರಿವಾರದ ಎಲ್ಲರನ್ನ ಕರ್ಕೊಂಡೋಗಿ ಸಾಲ ಹಾಕಿ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರಲ್ಲ, ನಿನ್ನೆ ಬೆಳಿಗ್ಗೆ ಮಾಡಿದ್ರಲ್ಲ, ಅದು ಸರ್ಕಾರಿ ಕಾಲೇಜ್. ಅಲ್ಲಿಗೆ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಒಂದೇ ತಾಯಿ ಮಕ್ಕಳಾಗಿರುವಂಥ ಜಾಗಕ್ಕೆ ಕಳಿಸಿದ್ರು. ಅಲ್ಲಿ ಬಂದವರು ಬೇರೆ, ಅವರೊಟ್ಟಿಗೆ ಸಾಲ ಹಾಕಿದವರು ಬೇರೆ, ಸಾಲ ಹಾಕದವರು ಬೇರೆ. ವಿದ್ಯಾಭ್ಯಾಸಕ್ಕೆ ನಾವು ಕಲಿಸಿರೋದು ಈ ರೀತಿಯ ಈ ಸರ್ಕಾರ ಇದನ್ನು ಕಣ್ಣು ಮುಚ್ಚಿ ನೋಡ್ತಾ ಇದ್ದೀವಿ.